ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ ಮತ್ತು ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ಶಿಬಿರ ಮಂಗಳೂರಿನ ಕಾರ್ ಸ್ಟ್ರೀಟ್ನ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನಡೆಯಿತು. ಚಿತ್ರನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ರೂಪೇಶ್ ಶೆಟ್ಟಿ ಅವರು ವೈದ್ಯಕೀಯ ಶಿಬಿರವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾವು ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ತೇವೆ, ಅದೇ ರೀತಿ ನಮ್ಮ ಬಾಡಿ ಅಂದ್ರೆ ದೇಹಕ್ಕೂ ಮೆಡಿಕಲ್ ಇನ್ಶೂರೆನ್ಸ್ ಅಗತ್ಯವಾಗಿ ಮಾಡಿಸಿಕೊಳ್ಬೇಕು. ಆಪತ್ಕಾಲದಲ್ಲಿ ಇದು ನೆರವಿಗೆ ಬರುತ್ತೆ. ಆದ್ರಿಂದ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಕೊಳ್ಬೇಕು ಅಂತ ಸಲಹೆಯನ್ನ ನೀಡಿದ್ರು. ಕೊರೋನಾ ಕಾಲದಲ್ಲಿ ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ ತನಗೆ ಆರ್ಥಿಕವಾಗಿ ನೆರವಿಗೆ ಬಂದಿತ್ತು ಅಂತ ಅವರು ಹೇಳಿದ್ರು. ಇತ್ತೀಚಿನ ಕಾಲಘಟ್ಟದಲ್ಲಿ ಈಗಿನ ಸಂದರ್ಭದಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಅವನು ಬಡವ ಆಗಬೇಕು ಅಂತ ಇದ್ರೆ ಬೇರೆ ಏನು ಮಾಡಬೇಕಾಗಿಲ್ಲ, ಅವನಿಗೆ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇಲ್ಲದೆ ಇದ್ರೆ ಸಾಕು ಅಂತ. ಏನಕ್ಕೆ ಅಂತಂದ್ರೆ ಇವಾಗ ಒಂದು ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಸೊ ನಾವು ಒಂದು ವೆಹಿಕಲ್ ಅಂತ ಬಂದಾಗ, ಒಂದು ಗಾಡಿ ಅಂತ ಬಂದಾಗ ಇನ್ಶೂರೆನ್ಸ್ ಇಲ್ಲದೆ ರೋಡಿಗೆ ಬಿಡಕ್ಕಾಗಲ್ಲ ಗಾಡಿನ. ಸೊ ಫೈನ್ ಹಾಕ್ತಾರೆ. ಸೊ ಇನ್ಶೂರೆನ್ಸ್ ಇಲ್ಲದೆ ಗಾಡಿ ಓಡ್ಸಕ್ಕಾಗಲ್ಲ. ಸೊ ಆ ಗಾಡಿಗೆ ಏನಿರುವಂಥದ್ದು ಒಂದು 15 ವರ್ಷದ ವ್ಯಾಲಿಡಿಟಿ. ಸೊ ಆಗಿರ್ಬೇಕಾದ್ರೆ ನಾವೊಂದು ನಮ್ಮ ತಲೆಯಲ್ಲಿರುವಂಥದ್ದು ಒಂದು 60ರಿಂದ 100 ವರ್ಷದ ವ್ಯಾಲಿಡಿಟಿ ನಮಗಿದೆ ಅಂತ. ಹಾಗಿರ್ಬೇಕಾದ್ರೆ ಆ ಗಾಡಿಗಿರೋ ಇನ್ಶೂರೆನ್ಸ್ ನಮ್ಮ ಬಾಡಿಗೆ ಇಲ್ಲದೆ ಇದ್ರೆ ದಟ್ ಇಸ್ ವೆರಿ ರಾಂಗ್. ದಯವಿಟ್ಟು ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರು ಮಾಡಿಸ್ಕೊಳ್ಳಿ. ಮೇ ಬಿ ಇನ್ನು ಮುಂದಿನ ವರ್ಷಗಳಲ್ಲಿ ಗೌರ್ಮೆಂಟೇ ಹೇಳ್ಬೋದು ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್ ಅಂತ. ಹೇಗೆ ಗಾಡಿಗೆ ಇನ್ಶೂರೆನ್ಸ್ ಇಲ್ಲದೆ ರೋಡಿಗೆ ಬಿಡಲ್ಲ, ಅದೇ ರೀತಿ ನಮ್ಮನ್ನು ಮನೆಯಿಂದ ಹೊರಗಡೆ ಬಿಡದಿರೋಂಥ ದಿನಗಳು ಬರ್ಬೋದು. ಬಿಕಾಸ್ ಅದು ಅಷ್ಟು ಇಂಪಾರ್ಟೆಂಟ್. ಸೊ ಎಲ್ಲರ ಹತ್ರ ರಿಕ್ವೆಸ್ಟು, ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಯಾವ ರೀತಿಯ ಬೆನಿಫಿಟ್ಸ್ ಎಲ್ಲ ಇದೆ ಅಂತ. ಸೊ ಮಣಿಪಾಲ್ ಸಿಗ್ನಾನ ಫಸ್ಟ್ ಕನ್ಸಿಡರ್ ಮಾಡಿ ಅಂತ ಅನ್ಕೋತೀನಿ. ಸಂಘ ಸಂಸ್ಥೆಗಳು ನಡೆಸುವ ಉಚಿತ ಆರೋಗ್ಯ ಶಿಬಿರಗಳ ಪ್ರಯೋಜನವನ್ನ ಜನರು ಪಡೆದುಕೊಳ್ಳಬೇಕು ಅಂತ ಮುಖ್ಯ ಅತಿಥಿಯಾಗಿದ್ದ ಯೂತ್ ಆಫ್ ಜಿಎಸ್ಪಿ ಸಂಘಟನೆಯ ಗೋಪಿ ಭಟ್ ಅವರು ತಿಳಿಸಿದರು. ಈ ಸಮಾಜ ಸೇವೆಯನ್ನ ನಾವು ಆಸ್ ಅ ಪಬ್ಲಿಕ್, ಆಸ್ ಅ ಜನರು ಸದುಪಯೋಗ ಕೊಡಿಸದಿದ್ರೆ ಇವರು ಮಾಡುವಂತಹ ಒಂದು ಏನು ಆಯೋಜನೆ ಇದೆ ಅದು ವ್ಯರ್ಥ ಆಗ್ತದೆ. ಅದರಿಂದ ಹೆಚ್ಚಿನ ಜನರು ಇಂತಹ ಉಚಿತ ಮೆಡಿಕಲ್ ಕ್ಯಾಂಪ್ ಆಗೋ ಕಡೆಯಲ್ಲಿ ಖಂಡಿತವಾಗಿ ಹೋಗಬೇಕು. ನಿಮಗೋಸ್ಕರ ಮಾಡುವಂಥದ್ದು, ಅದರಲ್ಲಿ ಉಚಿತ ಅಂತ ಹೇಳಿ ಏನು ಸಂಕೋಚ ಪಡುವಂಥದ್ದಿಲ್ಲ. ಈ ಫ್ರೀ ಮೆಡಿಕಲ್ ಚೆಕಪ್ ಅಲ್ಲಿ ಖಂಡಿತವಾಗಿ ನೀವು ಭಾಗವಹಿಸಿದ್ರೆ ಈ ಕಾರ್ಯಕ್ರಮ ಒಂದು ಯಶಸ್ವಿ ಆಗ್ತದೆ. ನಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅಗತ್ಯವಿದೆ ಎಂದು ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿ ಜಗನ್ನಾಥ ಕಾಮತ್ ಅವರು ಹೇಳಿದರು. ದಿವಸಾಗಲೂ ನಾವೊಂದು ನಮ್ಮ ಹೆಲ್ತಿನ ಬಗ್ಗೆ ಒಂದು ಕಾಳಜಿನ ವಹಿಸುವಂಥ ದಿನಗಳು ಇನ್ನು ಮುಂದೆ ಬರಲಿಕ್ಕಿದೆ. ಪ್ರಾಯಶಃ ನಮ್ಮ ಸ್ವಾಮೀಜಿಯವರು ಅವರ ಗುರುಗಳ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ನೆನಪಿಗಾಗಿ ಅವರ ಒಂದು ಕನಸಿತ್ತು, ಮಂಗಳೂರಿನ ಸಮಾಜಕ್ಕೆ ಇಂಥ ಒಂದು ಡಯಾಗ್ನೋಸ್ಟಿಕ್ ಸೆಂಟರನ್ನು ಕೊಡಬೇಕಂತೇಳಿ. ಅವರದೇ ಅದರ ಒಂದು ಸಂಸ್ಥೆ ಇತ್ತಲ್ಲಿ, ಪಕ್ಕದಲ್ಲಿ ಅದರದ್ದು ಜಾಗ ಇತ್ತು. ಅದನ್ನು ಸಮಾಜಕ್ಕೆ ಸದುಪಯೋಗ ಮಾಡಬೇಕು ಅಂತೇಳಿ ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಇವತ್ತು ಭಾರಿ ಸಂತೋಷ ಆಗ್ತಾ ಇದೆ. ಮಣಿಪಾಲ KMC ಒಟ್ಟಿಗೆ ಅವರು ಅಂದರೆ KMC ಅವರ ಸಹಯೋಗದಲ್ಲಿ ಅವರು ಒಂದು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಬಹಳಷ್ಟು ಮಂದಿಗೆ ಕಾರ್ಡ್ಗಳನ್ನು ವಿತರಿಸಿದ್ದಾರೆ. ಹಾಗೂ ಇವತ್ತು ಈ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮಣಿಪಾಲ್ ಸಿಗ್ನಾ ಹೆಲ್ತ್ ಇನ್ಶೂರೆನ್ಸ್ನ ಕರ್ನಾಟಕದ ಮುಖ್ಯಸ್ಥ ಜಾಹಿದ್ ಬಜಾಜ್ ಮಾತನಾಡಿ, ಆರೋಗ್ಯ ವಿಮೆಯ ಬಗ್ಗೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಅಂತ ತಿಳಿಸಿದರು. Marketing team is doing wonderful job these days, and as I said, this is the beginning. I don't want to give any lecture too much, but trust me, it's a beginning. We will do a lot of things. If you have any ideas, please share with us, which helps the society and the people of this region, Dakshin Kannada. So it is your own company. The more you help, more you grow. Being with us associated, somebody has taken a policy, somebody has. I thank all of you. ಇದೊಂದು ಉತ್ತಮ ಕಾರ್ಯಕ್ರಮ ಎಂದು ವೆಂಕಟರಮಣ ದೇವಸ್ಥಾನದ ಇನ್ನೋರ್ವ ಟ್ರಸ್ಟಿ ಸಾಹುಕಾರ್ ಕಿರಣ್ ಪೈ ಅವರು ಹೇಳಿದರು. ಪ್ಲೀಸ್ ಮೇಕ್ ಯೂಸ್ ಆಫ್ ಇನ್ಶೂರೆನ್ಸ್. ಯಾವ್ದು ಇನ್ಶೂರೆನ್ಸ್ ನಾನು ಇದು ಅದು ಇನ್ಶೂರೆನ್ಸ್ ಹೇಳೋದಿಲ್ಲ, ಬಟ್ ಅಟ್ ಬೆಸ್ಟ್ ಟ್ರೈ ಟು ಡೂ ಮಣಿಪಾಲ್ ಸಿಗ್ನಾ. ಇಟ್ಸ್ ವೆರಿ ಗುಡ್. ಬಾಕಿ ಯಾರಿಗೆ ಯಾವ್ದು ಇನ್ಶೂರೆನ್ಸ್ ಆಗ್ತದೆ ಮಾಡಿ ಅಂತ. ಮನುಷ್ಯರಿಗೆ ಈಗ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ವೆಲ್ತ್ ಮತ್ತೆ ಫಸ್ಟ್ ಹೆಲ್ತ್ ಇದ್ರೆ ಮನುಷ್ಯರು ಎಂತಾದ್ರೆ ಬೇಕಾದ್ರೆ ಸಾಧಿಸಬಹುದು. ಕೆಎಂಸಿ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ವೈಶಾಖ್ ಅವರು ರೋಗವನ್ನ ಗುಣಪಡಿಸುವುದಕ್ಕಿಂತ ರೋಗ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿದ್ರೆ ಉತ್ತಮ ಅಂತ ತಿಳಿಸಿದರು.
prevention is better than cure. Whatever it is, anything can be prevented unless it's an accident. ಇನ್ನೊಂದು ಏನಂತ ಹೇಳಿದರೆ ಹೆಲ್ತ್ ಈಸ್ ವೆಲ್ತ್. ಸೊ ನಮ್ಮ ಆಸ್ಪತ್ರೆಯಲ್ಲಿ KMC ಆಸ್ಪತ್ರೆಯು ಈ ಒಂದು ಕಾರ್ಯಕ್ರಮ ಇಟ್ಟು ಬಹಳ ಎಲ್ಲರಿಗೂ ಒಳ್ಳೆ ಇದು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಂದಂಥ ಎಲ್ಲರಿಗೂ ಒಂದು ಹೆಲ್ತ್ ಚೆಕಪ್ ಆಗ್ತಾ ಇದೆ. ಹಾಗೆ ಎಲ್ಲರಿಗೂ ಒಂದು ಇನ್ಶೂರೆನ್ಸ್ ಬೇಕೇ ಬೇಕು. ಸೊ I think we can all utilize this facility provided by KMC Hospital. Thank you. ಕಾರ್ಯಕ್ರಮದಲ್ಲಿ ಸುಧೀಂದ್ರ ಡಯಾಗ್ನೋಸ್ಟಿಕ್ ಸೆಂಟರ್ನ ಗಿರಿಧರ್ ಕಾಮತ್, ಆರೋಗ್ಯ ವಿಮಾ ತಜ್ಞ ಹರೀಶ್ ಪ್ರಭು, ಮಣಿಪಾಲ್ ಸಿಗ್ನಾದ ಶಾಖಾಧಿಕಾರಿ ಕೃಷ್ಣ ಕಿಶೋರ್ ಉಪಸ್ಥಿತರಿದ್ದರು.